ಮಂಗಳೂರಿನಲ್ಲಿ ಹಳೆ ಪೊಲೀಸ್ ಠಾಣೆಗಳಲ್ಲಿ ಒಂದಾಗಿರುವ ಬಂದರು ಪೊಲೀಸ್ ಠಾಣೆ ಇದೀಗ ಮತ್ತೆ ಹೊಸ ರೂಪವನ್ನ ಪಡೆದು ಕಂಗೊಳಿಸುತ್ತಿದೆ. 132 ವರ್ಷ ಹಳೆಯದಾದ ಈ ಕಟ್ಟಡವನ್ನ ಇಂದಿಗೂ ಸುರಕ್ಷತೆಯಿಂದ ಕಾಪಾಡಿಕೊಂಡು ಬರಲಾಗಿದ್ದು, ಕಾನೂನು ಸುವ್ಯವಸ್ಥೆಯ ದೃಷ್ಟಿಯಿಂದ ಪ್ರಮುಖ ಪೊಲೀಸ್ ಠಾಣೆಗಳಲ್ಲಿ ಒಂದಾಗಿರುವ ಠಾಣೆಯೂ ಕೂಡ ಇದಾಗಿದೆ. ಸ್ವಾತಂತ್ರ್ಯ ಪೂರ್ವ ಸಂದರ್ಭದಲ್ಲಿ ಈ ಕಟ್ಟಡದಲ್ಲಿ ಠಾಣೆ ಕಾರ್ಯನಿರ್ವಹಿಸಿಕೊಂಡು ಬಂದಿದೆ. 132 ವರ್ಷಗಳ ಹಳೆಯ ಕಟ್ಟಡವಾಗಿರುವ ಮಂಗಳೂರು ನಗರ ಉತ್ತರ ಪೊಲೀಸ್ ಠಾಣೆ ಸುಣ್ಣ ಬಣ್ಣಗಳೊಂದಿಗೆ ಇದೀಗ ಕಂಗೊಳಿಸುತ್ತಿದೆ. ದಾಖಲೆಗಳ ಪ್ರಕಾರ 1991ರಿಂದ ಇಲ್ಲಿಯವರೆಗೆ 25 ದಕ್ಷ ಠಾಣಾಧಿಕಾರಿಗಳನ್ನ ಈ ಹಳೆ ಕಟ್ಟಡ ಕಂಡಿದೆ. ಪ್ರಸಕ್ತ 68 ಮಂದಿ ಸಿಬ್ಬಂದಿ ಇಲ್ಲಿ ಕರ್ತವ್ಯವನ್ನ ನಿರ್ವಹಿಸುತ್ತಿದ್ದಾರೆ. ದಾಖಲೆಗಳ ಪ್ರಕಾರ 1889ರಲ್ಲಿ ಸುಮಾರು 16,000 ರೂಪಾಯಿಗಳನ್ನು ಖರ್ಚು ಮಾಡಿ ಈ ಕಟ್ಟಡವನ್ನ ನಿರ್ಮಾಣ ಮಾಡಲಾಗಿತ್ತು. ಕಳೆದ ಹಲವಾರು ವರ್ಷಗಳಿಂದ ಬಣ್ಣ ಕಳೆದುಕೊಂಡು ಸುತ್ತಮುತ್ತ ಹಳೆ ವಾಹನಗಳೊಂದಿಗೆ ನಾದುರಸ್ತಿಯಲ್ಲಿದ್ದ ಕಟ್ಟಡಕ್ಕೆ ಠಾಣೆಯ ಹಿಂದಿನ ಪೊಲೀಸ್ ನಿರೀಕ್ಷಕ ಗೋವಿಂದ ಬಿ ನೇತೃತ್ವದಲ್ಲಿ ಸಾಕಷ್ಟು ನವೀಕರಣ ಕಾರ್ಯವನ್ನ ನಡೆಸಲಾಗಿದೆ. ಇಲ್ಲಿಗೆ ಭೇಟಿ ನೀಡಿ ವೀಕ್ಷಣೆ ನಡೆಸಿದ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಕೂಡ ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ದಾರೆ. 2 ಮಹಡಿಗಳು ಹೆಂಚಿನ ಮೇಲ್ಛಾವಣಿಯೊಂದಿಗೆ 10ಕ್ಕೂ ಅಧಿಕ ಕೊಠಡಿಗಳನ್ನು ಹೊಂದಿರುವ ಈ ಪೊಲೀಸ್ ಠಾಣೆಯು 67 ಸೆಂಟ್ಸ್ ಭೂಮಿಯನ್ನ ಹೊಂದಿದೆ. ಠಾಣೆಯ ಹೊರ ಆವರಣದಲ್ಲಿ ಎಸಿಪಿ ಕಚೇರಿಯೂ ಇದೆ ಎಂದು ಕಮಿಷನರ್ ಪೂರಕ ಮಾಹಿತಿಯನ್ನ ನೀಡಿದ್ದಾರೆ. ಮಂಗಳೂರು ನಗರದ ಹೃದಯ ಭಾಗದಲ್ಲಿ ಮಂಗಳೂರು ನಾರ್ತ್, ಇದನ್ನು ಬಂದರ್ ಪೊಲೀಸ್ ಸ್ಟೇಷನ್ ಅಂತ ಕೂಡ ಕರೀತಾರೆ. ಇದು ನಮಗೆ ಲಭ್ಯ ಮಾಹಿತಿಗಳ ಪ್ರಕಾರ 1889ರಲ್ಲಿ ಪ್ರಾರಂಭ ಆಗಿರೋದ್ರ ಬಗ್ಗೆ ಮತ್ತು 1889ರಲ್ಲಿ 16,000 ರೂಪಾಯಿ ಖರ್ಚು ಮಾಡಿ ಕಟ್ಟಿದಂಥ ಬಿಲ್ಡಿಂಗ್ ಇದಾಗಿದೆ ಅನ್ನೋಂಥದ್ದು ನಮಗೆ ಸದ್ಯದ ಮಾಹಿತಿ ಇದೆ. ಮತ್ತು ಇದು ಈ ಹಿಂದೆ ಏನು ಬಂದರ್ ಅಂತ ಇದೆ, ಹಳೆ ಬಂದರು, ಆ ಹಳೆ ಬಂದರು ದೇಶ ವಿದೇಶಗಳಲ್ಲಿ ವ್ಯಾಪಾರ ವಹಿವಾಟು ಮಾಡಲಿಕ್ಕೆ ಒಂದು ಕೇಂದ್ರ ಸ್ಥಾನ ಆಗಿತ್ತು. ಇವಾಗಲೂ ಕೂಡ ಈ ಭಾಗದಲ್ಲಿ ಭಾಳ ಹೆಚ್ಚಿನ ಕಮರ್ಷಿಯಲ್ ಆ್ಯಕ್ಟಿವಿಟಿ ಇರುವಂಥದ್ದು. ಅದೇ ರೀತಿ ಹೋಲ್ಸೇಲ್ ಮಾರ್ಕೆಟ್, ಫುಡ್ ಗ್ರೇನ್ಸು, ಗ್ರಾಸರೀಸು ಮತ್ತು ಬೇರೆ ಬೇರೆ ವಸ್ತುಗಳದ್ದು ಸುಮಾರು 100 ಇಲ್ಲಿ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸು, ಬಿಲ್ಡಿಂಗ್ಸು ಇರುವಂಥದ್ದು ನಾವು ನೋಡಲಿಕ್ಕೆ ಸಿಗುತ್ತೆ. ಇತ್ತೀಚೆಗೆ ಸುಮಾರು ಒಂದು 7-8 ತಿಂಗಳ ಕೆಳಗಡೆ ಸ್ವಲ್ಪ ದುಸ್ಥಿತಿಯಲ್ಲೇ ಇದ್ದಂಥ ಈ ಒಂದು ಬಿಲ್ಡಿಂಗನ್ನು ಈ ಹಿಂದೆ ಇದ್ದಂಥ ಇನ್ಸ್ಪೆಕ್ಟ್ರು ಗೋವಿಂದರಾಜು ಅನ್ನೋಂಥವ್ರು ಈಗ ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನಲ್ಲಿದ್ದಾರೆ ಬೆಂಗಳೂರಲ್ಲಿ. ಅವರು ವೈಯಕ್ತಿಕ ಆಸಕ್ತಿಯನ್ನು ತಗೊಂಡು ಎಲ್ಲ ಸ್ವಲ್ಪ ರಿನೋವೇಟ್ ಮಾಡುವಂಥದ್ದು ಮತ್ತು ದುರಸ್ತಿ ಮಾಡುವಂಥದ್ದು ಮಾಡಿದ್ದಾರೆ. ಇದಕ್ಕೆ ಸ್ಥಳೀಯ ಕೆಲ ವ್ಯಕ್ತಿಗಳು ಸಹಕಾರ ನೀಡಿದ್ದಾರೆ. ಸಿಟಿ ಸೆಂಟರ್ ಮಾಲ್ ಅವರು ಮತ್ತು ಈ ಲೋಕಲ್ ಸ್ವಲ್ಪ ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಶಾಪ್ಸ್ ಅವರು ಮತ್ತು ಪೇಂಟ್ ಶಾಪ್ನವರು ಅವರೆಲ್ಲ ಕೈ ಜೋಡಿಸಿ ಇದನ್ನು ಒಂದು ಸುಸ್ಥಿತಿಗೆ ತರುವಂಥ ಕೆಲಸ ಮಾಡಿದ್ದಾರೆ. ಇದರಲ್ಲಿ ಎಲ್ಲ ಕಂಪ್ಲೀಟು ಬಿದ್ದೋಗ್ತಿದ್ದಂಥ ಗಿಲಾವನ್ನೆಲ್ಲ ತೆಗೆಸ್ಬಿಟ್ಟು ಮತ್ತು ಫ್ರೆಶ್ ಪ್ಲಾಸ್ಟ್ರಿಂಗ್ ಮಾಡಿದ್ದಾರೆ. ಕಂಪ್ಲೀಟ್ ಎಲೆಕ್ಟ್ರಿಕಲ್ ವರ್ಕು ಹೊಸದಾಗಿ ಮಾಡಿದ್ದಾರೆ. ಅದೇ ರೀತಿ ಲೈಟಿಂಗ್ ವ್ಯವಸ್ಥೆ ಮತ್ತು ಹೆಂಚುಗಳನ್ನು ಬದಲಾವಣೆ ಮಾಡುವಂಥದ್ದು ಮತ್ತು ಈ ನಮ್ಮ ವೆಹಿಕಲ್ ನಿಲ್ಲಿಸಲಿಕ್ಕೆ ಶೆಡ್ ಮಾಡಿರುವಂಥದ್ದು, ಸ್ವಲ್ಪ ಫ್ಲೋರಿಂಗು ಮತ್ತು ಮೆಟ್ಲುಗಳೆಲ್ಲ ವುಡನ್ ಮೆಟ್ಲುಗಳಿದ್ವು, ಸ್ವಲ್ಪ ಡ್ಯಾಮೇಜ್ ಆಗಿದ್ದು, ಅದನ್ನೆಲ್ಲ ರಿಪೇರಿ ಮಾಡುವಂಥ ಕೆಲಸ ಮಾಡಿದ್ದಾರೆ.